ವೆರಿಫಿಕೇಶನ್ ಕೋಡ್ ಅಂತ ಹೇಳಿದ್ರೆ ಈ ತರ ಇರ್ತದೆ ನೋಡಿ, ಈ ತರ ಇರ್ತದೆ. ಇದು ವೆರಿಫಿಕೇಶನ್ ಕೋಡ್. ಇದರೊಳಗೆ ಒಂದು 5-6 ಡಿಜಿಟ್ಸ್ ಇರುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇದು ಶಶಿಯಣ್ಣನ ಎಂಗೇಜ್ಮೆಂಟ್ ಡೇ. ಸೊ ಅದರ ನನಗೆ ಫೇಸ್ ಕೊಡಲಿಕ್ಕೆ ಮತ್ತೋಯ್ತು, ಹಾಗಾಗಿ ವಾಯ್ಸ್ ಕೊಡ್ತಾ ಇದ್ದೇನೆ. ಇಲ್ಲಿ ಸಚಿನ್ ಅವರು ಸುಮ್ಮನೆ ಹುಚ್ಚಿಕಾಡ್ತಿದ್ದಾರೆ. ಬನ್ನಿ ಇವತ್ತಿನ ವ್ಲಾಗ್ ಶುರು. ಎಂಗೇಜ್ಮೆಂಟ್ಗೆ ಬಂದು ಭಜನೆ ಆಡ್ತಿದ್ದಾನೆ. ಮದುಮಗಳಲ್ಲಿ ಬಗ್ಗೊಡ್ಚಿ ಚೂರು ತಿಳಿಬಿಡ ಕೂಲಿ ಬಾಯಿಗೆ ಕೂಲಿ गुलाबी करो
Yes, done. ನಾವಿಲ್ಲಿ ಹೋಟೆಲ್ಗೆ ಬಂದಿದ್ದೇವೆ. ಇವಳದ ಅವಸ್ಥೆ ನೋಡಿ, ನನ್ನ ಮಗಳದು ಇಡೀ ದೂಡಿಕೊಂಡು ಹೋಗ್ತಿದ್ದಾಳೆ. ಓಲರ್ ಮಗ ನೋಡಿ, ಇಡೀ ಹೋಗ್ತಿದ್ದಾಳೆ. ಅದಕ್ಕೆ ಹೇಳುದು ನಾನು ಬೇಗ ದೊಡ್ಡವಳಾಗುಂತ. ನೋಡಿ ಸಚಿನ್ ಎಷ್ಟು ತಿಂದ ನೋಡಿ. ವಸಂತಕ್ಕ ಬಂಗುಡೆ ತಿಂದದ್ದು, ಇವನು ಬಟರ್ ನಾನ್, ಅವನು ನೂಡಲ್ಸ್, ನಾನು ಫ್ರೈಡ್ ರೈಸ್. ಇವಳು ನೋಡಿ ಒಂದು ಸ್ಟ್ರಾ ಇಟ್ಕೊಂಡು ತಿರುಗುತ್ತಿದ್ದಾಳೆ. ಸಸ್ಯ ನನ್ನ ಎಂಗೇಜ್ಮೆಂಟ್ ಲೆಕ್ಕದಲ್ಲಿಯಾ? ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ಸಶ್ಯನ ಎಂಗೇಜ್ಮೆಂಟ್ ಇದು ಸಾಕಷ್ಟು ಇತ್ತು ಎಂಜಾಯ್ಮೆಂಟ್, ಬಟ್ ನನಗೆ ನನ್ನ ಮಗು ಬಿಡ್ತಿರಲಿಲ್ಲ, ಹಾಗಾಗಿ ನನಗೆ ಅದರ ಜಾಸ್ತಿ ಹಾಕ್ಲಿಕ್ಕೆ ಆಗಲಿಲ್ಲ. ಅವರ ಮದುವೆದು ಜಾಸ್ತಿ ಕವರ್ ಮಾಡಲಿಕ್ಕೆ ನೋಡ್ತಾನೆ, ಯಾಕಂತ ಹೇಳಿದ್ರೆ ಅಷ್ಟು ಫನ್ ಇದ್ದಾರೆ ಅವರು. ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ನನಗೆ ನನ್ನ ಸೆಕೆಂಡ್ ಚಾನಲ್ ಉಂಟಲ್ವಾ, ತುಳು ಯೂಟ್ಯೂಬ್ ಚಾನಲ್ ಉಂಟಲ್ವಾ, ಸೊ ಅದು ನಾನು ಹೇಳಿದ್ದೆ ನಿಮಗೆ ಮೊನಿಟೈಸೇಷನ್ ಆಯಿತು ಅಂತ, ಬಟ್ ವೆರಿಫಿಕೇಶನ್ ಕೋಡ್ ಬಂದಿರಲಿಲ್ಲ. ವೆರಿಫಿಕೇಶನ್ ಕೋಡ್ ಅಂತ ಹೇಳಿದರೆ ಈ ಥರ ಇರ್ತದೆ ನೋಡಿ, ಈ ಥರ ಇರ್ತದೆ. ಇದು ವೆರಿಫಿಕೇಶನ್ ಕೋಡ್. ಇದರೊಳಗೆ ಒಂದು 5-6 ಡಿಜಿಟ್ಸ್ ಇರುತ್ತೆ, ಕಾಣ್ತದಾ? 6 ಡಿಜಿಟ್ಸ್ ಇರುತ್ತೆ. ಸೊ ಇದನ್ನು ನಾವು ವೆರಿಫಿಕೇಶನ್ ಕೋಡ್ ಆದ ನಂತರ ನಮಗೆ ಇನ್ಕಮ್ ಬರುತ್ತೆ. ಇನ್ಕಮ್ ಆಲ್ರೆಡಿ ಅಪ್ಡೇಟ್ ಆಗ್ತಾ ಇದೆ, ಬಟ್ ಸ್ಟ್ರಕ್ ಆಗಿದೆ, ಇದು ಕೋಡ್ ಹಾಕಬೇಕು ಅಂತ. ಸೊ ನಿನ್ನೆನೆ ಬಂದಿತ್ತು, ನನಗೆ ಅದು ಹಾಕಲಿಕ್ಕೆ ಮರ್ತೋಯ್ತು. ಇವತ್ತು ನಾನು ಹಾಕ್ತಿದ್ದೆ, ಹಾಗಾಗಿ ವಿಡಿಯೋ ಮಾಡಿ ತೋರಿಸುವಂತಾಯಿತು. ಸೊ ಹಾಗಾಗಿ ವಿಡಿಯೋ ಮಾಡ್ತಿದ್ದೇನೆ ಅಷ್ಟೇ. ಸೊ ಫೈನಲಿ ಖುಷಿ ಆಗುತ್ತೆ, ಯಾಕಂತ ಹೇಳಿದ್ರೆ 2 ಚಾನಲಲ್ಲಿ ಕೂಡ ಇನ್ಕಮ್ ಅಪ್ಡೇಟ್ ಆಗ್ತಾ ಇದೆ. ಮತ್ತು ಇನ್ನು ಮಂತ್ಲಿ ಬಂದರೆ ಇನ್ನೂ ಹ್ಯಾಪಿ. ಈಗ ನನಗೆ 2 ಮಂತ್ಗೊಮ್ಮೆ ಬರೋದು. ಸೊ ಹಾಗಾಗಿ ಮಂತ್ಲಿ ಬಂದರೆ ಇನ್ನೂ ಕೂಡ ಹ್ಯಾಪಿ ಆಗಿರ್ತೇನೆ. ಎಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬೈ ಬೈ, ಟೇಕ್ ಕೇರ್.